ನಮ್ಮ ಶಾಸ್ತ್ರ ಪುರಾಣಗಳು ಕೂಡ ಇಂಥ ವ್ಯವಸ್ಥೆ ಸ್ಥಳಕ್ಕೆ ಇರು ವಾಹನಗಳು ಸಂತೃಪ್ತಿ ಯಾಕಂತಂದ್ರೆ ಅನಿಮಿಷಾರ್ಚಿತ ಚರಣೆ ಅನುದಿನ ಅನಿಮಿಷಾರ್ಚಿತ ಚರಣೆ ಅನಿಮಿಷ ಅಂದ್ರೆ ನಿವೇಶ ನಿವೇಶ ಅಂದ್ರೆ ಕಣ್ಣ ವೆಂಕಟೇಶ ಯಾರಾದ್ರೂ ಕಣ್ಣ ವೆಂಕಟೇಶ ಅದು ನಮ್ಮ ಸುತ್ತಿಲ್ಲದೆ ಗೊತ್ತಿತ್ತಾ ಇರ್ತದೆ ಅನಿಮೇಶ ಅಂತಹ ಅನಿಮೇಶ ಕೂಡ ಅವರಿಂದಲೂ ಅರ್ಥಗೊಳ್ತಾ ಇದ್ದೀನಿ ಈ ಕೀರ್ತನೆಯಲ್ಲಿ ಹಲವಾರು ಚರಣಗಳಿವೆ ಅದೆಲ್ಲ ಹಾಕಿದ್ರೆ ಯಾರಿಂದ ಯಾರ ಮೇಲೆ ಯಾರಿಂದ ಯಾರ ಮೇಲೆ ಅದಕ್ಕಾಗಿ ಲಕ್ಷ್ಮಿಯಾದಂತಹ ನಾನು ಯಾರ ಗಮನಕ್ಕೂ ಬರಬಾರದು. ನಡೆಯುವಂತಹ ಸ್ಥಿತಿ ಖಂಡಿತ ಇಲ್ಲ. ನಾನು ಯಾರು ಆಯುಧ ಸ್ವರೂಪಿಣಿ ಅಂಚನೆ ವಾಹನ ಸ್ವರೂಪಿಣಿ ಆರಾಧನೆ ಮುಖ ಮಂತ್ರ ಕಾಂಡು ವಿಶೇಷವಾದ ಕಾರಣ ಆಯುಧಗಳಿರುವಂಥ ಯಥಾಶಕ್ತಿ ಆ ಜಗತ್ಪುರವಂತ ನಿತ್ಯ ಕ್ಷೇತ್ರದ ಸದಾಕಾಲ ಮಹಾಲಕ್ಷ್ಮೀ ದೇವಿನ ಪೂರ್ಣಾನುಗ್ರಹ ಸಂಪಾದನೆ ನೆಮ್ಮದಿದ ಬದುಕು ಭಕ್ತನಂತಹ ಧನಾಕರ್ಷಣೆ ಗ್ರಾಹಕರೆಲ್ಲ ಸಂತೃಪ್ತಿನ ಹೊಂದುವುದು ವಿಶೇಷವಾದ ಹಾಗೆ ಸಂತೃಪ್ತಿ ಹೊಂದಿದಾಗ ನಮ್ಮ ಮಂತ್ರದ ಕೆಲಸಗಾಲಕ್ಕೆ ತೃಪ್ತಿ ಪ್ರಾಪ್ತಿಯಾಗುವುದು. ಅವೇ ರೀತಿಯಾದ
ಇಲ್ಲ ಅಲ್ಲ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯಪೂರ್ಣವಾದ ಜೀವನ ಮಲ್ಪನ ಭಾಗ್ಯ ದೀರ್ಘ ಸೌಂದರ್ಯಾಭಿವೃದ್ಧಿ ಜೋಕ್ಲೈನ ಸಿದ್ಧಿ ಬುದ್ಧಿ ಅನುಗ್ರಹ ಮಾಡ್ತದೆ ಇಡೀ ಕುಟುಂಬಕ್ಕೆ ಶ್ರೇಯೋಭಿವೃದ್ಧಿ ಅನುಗ್ರಹ ಮಾಡ್ತದೆ ಐಕ್ಯ ಮತ್ತು ಒಡ್ಡೇ ರೀತಿಯ ಬಾಳ್ನಂಚಿನ ಭಾಗ್ಯ ಆರೋಗ್ಯಪೂರ್ಣವಾದ ಜೀವನ ಮಲ್ಪನ ಭಾಗ್ಯನ ಆ ಮಹಾಗಣಪತಿ ಸಹಿತ ದುರ್ಗಾಪರಮೇಶ್ವರಿ ಅಂತ ನನಗೆ ಅನುಗ್ರಹ ಮಾಡಿಕೊಳ್ಳಬಹುದು ಭಕ್ತಿ ಶ್ರದ್ಧಾ ಪುರಸ್ಸರವಾದ ಶ್ರೀ ಮಹಾಗಣಪತಿ ದೇವರ ಚರಣಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ದುರ್ಗಾಪರಮೇಶ್ವರಿ ಅಮ್ಮನವರ ಚರಣಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. সম করলে
Gracias.